ಸಂಸದನಾಗಿ ನನಗೂ ಅವಕಾಶ ಇಲ್ಲ, ಯಾವುದೇ ಶಾಸಕರಿಗೂ ಅವಕಾಶ ಇಲ್ಲ, ಹಾಗೆ ವಿಧಾನ ಪರಿಷತ್ ಸದಸ್ಯರಿಗೂ ಅವಕಾಶ ಇಲ್ಲ. ಮೈಸೂರಿನ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನದಂದು ಮುಖ್ಯ ಅತಿಥಿಗಳನ್ನಾಗಿ ಯಾರಿಗೆ ಆಹ್ವಾನ ನೀಡಬೇಕು ಎನ್ನುವುದನ್ನು ಇನ್ನೂ ತೀರ್ಮಾನಿಸಿಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ. ಯೋಗ ದಿನ ಕಾರ್ಯಕ್ರಮಕ್ಕೆ ರಾಜ್ಯ ವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಆಹ್ವಾನಿಸಿಲ್ಲ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ಚರ್ಚೆಗಳ ಕುರಿತು ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿ ಯೋಗ ದಿನಾಚರಣೆಗೆ ಮೈಸೂರು ಮಹಾರಾಜರಿಗೆ ಆಹ್ವಾನ ಇಲ್ಲ ಎಂದು ಪೋಸ್ಟರ್ ಹರಡುತ್ತಿರುವುದನ್ನು ನಾನು ಕೂಡ ನೋಡಿದ್ದೆ. ಜನಪ್ರತಿನಿಧಿಗಳಲ್ಲಿ ಕೇವಲ ಪ್ರಧಾನಿ, ಸಿಎಂ, ಗವರ್ನರ್, ಜಿಲ್ಲಾ ಉಸ್ತುವಾರಿ ಸಚಿವರು, ಆಯುಷ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಸ್ಟೇಟ್, ಕ್ಯಾಬಿನೆಟ್ ಮಿನಿಸ್ಟರ್ ಇವರಷ್ಟು ಜನರಿಗೆ ಮಾತ್ರವೇ ಅವಕಾಶ ನೀಡಲಾಗಿದೆ. ಸಂಸದನಾಗಿರುವ ನನಗೂ ಅವಕಾಶವಿಲ್ಲ, ಯಾವುದೇ ಶಾಸಕರಿಗೂ ಅವಕಾಶವಿಲ್ಲ, ವಿಧಾನ ಪರಿಷತ್ ಸದಸ್ಯರಿಗೂ ಅವಕಾಶ ಇಲ್ಲ ಎಂದರು. ಇದು 8ನೇ ಯೋಗ ಕಾರ್ಯಕ್ರಮ. ಇದರಲ್ಲಿ ನಡೆದದ್ದು ಕೇವಲ 5 ಮಾತ್ರ. 2 ಕೋವಿಡ್ಗೆ ಬಲಿಯಾಯಿತು. ಸ್ಟೇಜ್ನಲ್ಲಿ ಗೊಂದಲ ಸೃಷ್ಟಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ಅತಿಥಿಗಳ ಸಂಖ್ಯೆ ಇನ್ನಷ್ಟು ಸೀಮಿತಗೊಳಿಸಲಾಗಿದೆ. ಆದರೆ ಗಣ್ಯರನ್ನು ಕರೆಯುವ ವಿಚಾರದಲ್ಲಿ ಇನ್ನೂ ನಿರ್ಧಾರವಾಗಬೇಕಿದೆ. 1-2 ದಿನಗಳಲ್ಲಿ ಗಣ್ಯರು ಯಾರು ಎನ್ನುವ ಬಗ್ಗೆ ತಿಳಿಯಲಿದೆ ಎಂದು ಪ್ರತಾಪ್ ಸಿಂಹ ತಿಳಿಸಿದರು. ಈ ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮೈಸೂರು ಮಹಾರಾಜರಿಗೆ ಆಹ್ವಾನ ಇಲ್ಲ ಅಂತ ಹೇಳಿ ಒಂದು ಪೋಸ್ಟ್ರು ಸರ್ಕ್ಯುಲೇಟ್ ಆಗ್ತಾ ಇರೋದನ್ನು ನಾನು ಕೂಡ ನೋಡಿದೆ. ಆದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಳೆದ ಭಾನುವಾರ ಪೂರ್ವಭಾವಿಯಾಗಿ ನಾವು ಯೋಗದ ಸಿದ್ಧತೆಗೋಸ್ಕರ ಅಭ್ಯಾಸವನ್ನು ಮಾಡಿದ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡ್ತಾ ನಾನು ಹೇಳಿದೆ, ಜನಪ್ರತಿನಿಧಿಗಳಲ್ಲಿ ಕೇವಲ PM, CM, ಗವರ್ನರು, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಆಯುಷ್ ಮಿನಿಸ್ಟ್ರು ಬಂದರೆ ಮಿನಿಸ್ಟರ್ ಆಫ್ ಸ್ಟೇಟ್ ಇರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟ್ರ್ ಇರ್ತಾರೆ. ಇವರಷ್ಟು ಜನಕ್ಕೆ ಮಾತ್ರ ಅವಕಾಶ. ಸಂಸದನಾಗಿ ನನಗೂ ಅವಕಾಶ ಇಲ್ಲ, ಯಾವುದೇ ಶಾಸಕರಿಗೂ ಅವಕಾಶ ಇಲ್ಲ, ಹಾಗೆ ವಿಧಾನ ಪರಿಷತ್ ಸದಸ್ಯರಿಗೂ ಅವಕಾಶ ಇಲ್ಲ. ಈ ಹಿಂದೆ ಏನು ಇದು 8ನೇ ಯೋಗ ಕಾರ್ಯಕ್ರಮ, ಈ 8ರಲ್ಲಿ ನಡೆದಿರೋವಂಥದ್ದು ಕೇವಲ 5 ಮಾತ್ರ. ಯಾಕಂದರೆ 2 ಕೋವಿಡ್ಗೆ ಬಲಿಯಾಗೋಯಿತು. ಈ 5ರಲ್ಲಿ ನೋಡಿದಾಗ ಸ್ಟೇಜ್ನಲ್ಲಿ ಈ ಹಿಂದೆ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅಂತೇಳಿ ಇಷ್ಟಕ್ಕೆ ಮಾತ್ರ ಸೀಮಿತವನ್ನು ಮಾಡಿರ್ತಾರೆ. ಯಾಕಂದರೆ ಜನಪ್ರತಿನಿಧಿಗಳನ್ನ ಅವ್ರು ಕರಿಬೇಕು, ಇವ್ರು ಕರಿಬೇಕು. ಈಗ ನಮಗೆ ಮೈಸೂರು ಭಾಗದಲ್ಲೇ 2 ಲೋಕಸಭಾ ಕ್ಷೇತ್ರ ಬರುತ್ತೆ, ವಿಧಾನಸಭಾ ಕ್ಷೇತ್ರಗಳು 11 ಬರುತ್ತೆ. ಯಾರಿಗೆ ಅವಕಾಶ ಇದೆ, ಇಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳಿತ್ತು. ಹಾಗಾಗಿ ಸ್ಟೇಜ್ನಲ್ಲಿ ಜನಪ್ರತಿನಿಧಿಗಳಲ್ಲಿ ಇವರಿಷ್ಟೇ ಜನಕ್ಕೆ ಅವಕಾಶ ಅಂತ ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಇನ್ನು ಗಣ್ಯರನ್ನ ಯಾರು ಕರಿಬೇಕು ಅದ್ರ ಬಗ್ಗೆ ನಿರ್ಧಾರ ಆಗ್ತಾಯಿದೆ ಅಂತೇಳಿದ್ರೆ, ಅರಮನೆಯಲ್ಲಿ ನಡೀತಾ ಇರೋ ಸಂದರ್ಭದಲ್ಲಿ ಅರಮನೆನೇ ಯಾಕೆ ಆಯ್ಕೆಯನ್ನು ಮಾಡ್ಕೊಂಡಿದ್ವಿ? ಮಹಾರಾಜರ ಪರಂಪರೆ ಅದು. ಯೋಗಕ್ಕೆ ಒತ್ತನ್ನು ಕೊಟ್ಟಂಥವ್ರು, ಪ್ರೋತ್ಸಾಹ ಕೊಟ್ಟಂಥವ್ರು ಅವರು ಯೋಗದ ಪೋಷಕರವರು, ಮಹಾರಾಜರ ಕುಟುಂಬ. ಹಾಗಾಗಿ ನಾನು ಅಲ್ಲಿ ಅದೇ ಅರಮನೆನ ಅಂಥ ಒಂದು ಹಿನ್ನೆಲೆ ಇರೋದ್ರಿಂದಲೇ ಅರಮನೆ ಆಯ್ಕೆ ಮಾಡ್ಕೊಂಡಿರೋದು. ಇನ್ನು ಈ ರಾಜಕೀಯ ಪ್ರತಿನಿಧಿಗಳ ಹೊರತಾಗಿ ಯಾರು ಇರಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ವಿ. ಗಣ್ಯರು ಯಾರು ಅಂತ ಹೇಳಿಲ್ಲ. ಗಣ್ಯರಲ್ಲಿ ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ನಡೀತಾ ಇದೆ. ಯಾರ್ಯಾರು ಅಂತೇಳಿ ಸದ್ಯದರಲ್ಲಿ 1 or 2 ಡೇಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಮಹಾರಾಜರನ್ನು ಕರಿತಲ್ಲ ಅಂತ ಹೇಳಿ ಈ ಥರ ಗಾಳಿ ಸುದ್ದಿ ಹಬ್ಸೋಂಥದ್ದು ಸರಿಯಲ್ಲ. ದಯವಿಟ್ಟು ಆ ಥರ ಯಾರು ಹಬ್ಸಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ನಮಗೆ ರಾಜಮಾತಾ ಪ್ರಮೋದಾದೇವಿ ಒಡೆಯರವರು ಇದ್ದಾರೆ, ನಮ್ಮ ಮಹಾರಾಜರಾಗಿರುವಂಥ ಯದುವೀರವರು ಇದ್ದಾರೆ, ಇಲ್ಲಿನ ಯತಿಗಳಿದ್ದಾರೆ. ಎಲ್ಲರನ್ನೂ ಕೂಡ ನಾವು ಕರೆದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಇನ್ನು ಕನ್ಫರ್ಮೇಷನ್ ಗಣ್ಯರು ಯಾರು ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಆದರೆ ಜನಪ್ರತಿನಿಧಿಗಳಲ್ಲಿ ಗೊಂದಲ ಬೇಡ. ಸಂಸದನಾಗಿ ನನ್ನಾದಿಯಾಗಿಯೂ ಕೂಡ ಯಾರಿಗೂ ಕೂಡ ಅವಕಾಶ ಇಲ್ಲ, ಇಷ್ಟು ಜನಕ್ಕೆ ಮಾತ್ರ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಬೇರೆ ಪಕ್ಷದವರು ಇರ್ತಾರೆ ಸರ್, ಗಣ್ಯರಲ್ಲ ಆಹ್ವಾನಿತರಾಗಿ. ಇದು ನಾನು ಆಗಲೂ ಹೇಳಿದ್ದೀನಿ, ಇದು ಯೋಗ ಕಾರ್ಯಕ್ರಮ ಹೊರತು ರಾಜಕೀಯ ಕಾರ್ಯಕ್ರಮ ಅಲ್ಲ. ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.